ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಕರಾವಳಿ ಪ್ರತಿಭೆಗಳ ಬ್ಯಾಕ್ ಟು ಬ್ಯಾಕ್ ಚಿತ್ರಗಳು ತೆರೆಗೆ ಅಪ್ಪಳಿಸ್ತಾ ಇದ್ದು ಚಂದನವನದಲ್ಲಿ ಹೊಸ ಟ್ರೆಂಡ್ ಅನ್ನು ಸೃಷ್ಟಿಸ್ತಾ ಇದೆ. ಇದೀಗ ಈ ಸಾಲಿಗೆ ಗಣಿದೇವ್ ಕಾರ್ಕಳ ಸೇರಿಕೊಳ್ತಾ ಇದ್ದಾರೆ. ಅಂದಹಾಗೆ ಗಣಿದೇವ್ ಕಾರ್ಕಳ ನಿರ್ದೇಶನದ ಜಿಷ್ಣು ಅನ್ನೋ ಸಿನಿಮಾ ನಿರ್ಮಾಣಗೊಳ್ತಾ ಇದೆ. ಈಗಾಗಲೇ ಗಣಿದೇವ್ ನಿಲುಕದ ನಕ್ಷತ್ರ ಚಿತ್ರವನ್ನು ನಿರ್ದೇಶಿಸಿದ್ದು ಬಿಡುಗಡೆಗೆ ತಯಾರಾಗಿದೆ. ನಿಲುಕದ ನಕ್ಷತ್ರ ಬಿಡುಗಡೆಯ ಸಂಭ್ರಮದಲ್ಲಿ ಜಿಷ್ಣು ಈ ಸಂಭ್ರಮವನ್ನು ಹಿಮ್ಮಡಿ ಮಾಡಿದೆ. ಪಂಚಭಾಷೆಯಲ್ಲಿ ನಿರ್ಮಾಣಗೊಳ್ಳೋ ಜಿಷ್ಣು ಚಿತ್ರದ ಕನ್ನಡ ಹಾಗೆ ಮಲಯಾಳಂ ಪೋಸ್ಟರ್ಗಳು ಈಗಾಗಲೇ ರಿವೀಲ್ ಆಗಿದ್ದು ತಮಿಳ್, ತೆಲುಗು, ಹಿಂದಿ ಭಾಷೆಯ 3 ಪೋಸ್ಟರ್ಗಳು ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ವಿಶೇಷ ಅಂದ್ರೆ ಗಣಿದೇವ್ ಈ ಚಿತ್ರದಲ್ಲಿ ನಿರ್ದೇಶನದ ಜೊತೆಗೆ ನಾಯಕ ನಟನಾಗಿ ಬಣ್ಣ ಹಚ್ಚಿದ್ದು ಇವರಿಗೆ ನಾಯಕಿ ನಟಿಯಾಗಿ ಸುಮಿತ್ರಾ ಗೌಡ, ಯಾಮಿನಿ ತಿವಾರಿ ಹಾಗೆ ನಿಖಿತಾ ದೇವಾಡಿಗ ಡುಯೆಟ್ ಹಾಡಿದ್ದಾರೆ. ಮುಖ್ಯವಾಗಿ ಚಿತ್ರದ ನಿರ್ದೇಶಕ ಗಣಿದೇವ್ ಅವರ ಸಾಹಸದ ಬಗ್ಗೆ ನಾವು ನಿಮಗೆ ಹೇಳಲೇಬೇಕು. ಈ ಚಿತ್ರದಲ್ಲಿ ಗಣಿದೇವ್ ಕೇವಲ ನಿರ್ದೇಶಕ ಹಾಗೆ ನಾಯಕ ನಟನಾಗಿ ಕಾಣಿಸಿಕೊಳ್ತಾ ಇಲ್ಲ. ಬದಲಾಗಿ ಜಿಷ್ಣುಗೆ ಕತೆ, ಚಿತ್ರಕಥೆ, ಸಂಭಾಷಣೆಯ ಜೊತೆಗೆ ಸಾಹಿತ್ಯ, ಸಂಗೀತದ ಜವಾಬ್ದಾರಿಯನ್ನು ಇವರೇ ಹೊತ್ತಿದ್ದಾರೆ. ಅಷ್ಟೇ ಅಲ್ಲದೆ ಜಿಷ್ಣು ಪಂಚಭಾಷೆಯಲ್ಲಿ ತಯಾರಾಗೋದ್ರಿಂದ ಗಣಿದೇವ್ ಪಾತ್ರಕ್ಕೆ ತಕ್ಕಂತೆ ದೇಹದಂಡನೆಯನ್ನು ಮಾಡಿದ್ದಾರೆ. ಈ ಪಾತ್ರದ ಬಗ್ಗೆ ಕೇಳಿದ್ರೆ ಕಷ್ಟವಾದ್ರೂ ಇಷ್ಟಪಟ್ಟು ಮಾಡಿದ್ದೀನಿ ಅಂತಾರೆ ಗಣಿದೇವ್. ಇನ್ನು ಈವರೆಗೆ ಕರಾವಳಿಯ ಪ್ರತಿಭೆಗಳು ಚಂದನವನದಲ್ಲಿ ವಿಭಿನ್ನತೆಗೆ ನಾಂದಿ ಹಾಡಿದ್ದು ಇದೀಗ ಪಂಚಭಾಷೆಯಲ್ಲೂ ಹೊಸ ಇತಿಹಾಸವನ್ನು ಬರೆಯಲು ಹೊರಟಿದ್ದಾರೆ. ಇದಕ್ಕೆ ಗಣಿದೇವ್ ನಾಂದಿ ಆಡ್ತಾ ಇದ್ದು ಇವರ ಈ ಹೊಸ ಪ್ರಯತ್ನಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.